ಟರ್ಕಿ ಇಸ್ತಾಂಬುಲ್ನಲ್ಲಿ ನಡೆದ ಏಷ್ಯನ್ ಪವರ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕಗಳನ್ನು ಬಾಚಿದ ಮಂಗಳೂರಿನ ದೀಪಾ ಕೆಎಸ್, ವೆನಿಜಿಯಾ ಕಾರ್ಲೋ, ದೀಪಿಕಾ ಜಯಪುತ್ರನವರನ್ನ ವಿಮಾನ ನಿಲ್ದಾಣದಲ್ಲಿ ತರಬೇತುದಾರರು, ಮನೆಯವರು, ಅಭಿಮಾನಿಗಳು ಹೃದಯಂಗಮವಾಗಿ ಸ್ವಾಗತಿಸಿದರು. ಪದಕ ವಿಜೇತರಿಗೆ ಶಾಲು ಹಾರ ಹಾಕಿ ಅಭಿನಂದಿಸಿದರು. ಡಿಸೆಂಬರ್ 24ರಿಂದ 31ರವರೆಗೆ ಇಸ್ತಾಂಬುಲ್ನಲ್ಲಿ ನಡೆದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 14 ದೇಶಗಳ ಸ್ಪರ್ಧಾಳುಗಳು ಭಾಗವಹಿಸಿದ್ರು. 76 ಕಿಲೋ ಮಾಸ್ಟರ್ಸ್ನ ಕ್ಲಾಸಿಕ್ ವಿಭಾಗದಲ್ಲಿ ದೀಪಾ ಕೆಎಸ್ 6 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ವೆನಿಜಿಯಾ ಕಾರ್ಲೋಸು ಅವರು ಜೂನಿಯರ್ ಇಕ್ವಿಕ್ ವಿಭಾಗದಲ್ಲಿ 4 ಚಿನ್ನ, ಕ್ಲಾಸಿಕ್ ವಿಭಾಗದಲ್ಲಿ 4 ಚಿನ್ನ, ಬೆಂಚ್ ಪ್ರೆಸ್ನಲ್ಲಿ 2 ಬೆಳ್ಳಿಯ ಪದಕಗಳನ್ನು ಪಡೆದಿದ್ದಾರೆ. ದೀಪಿಕಾ ಪುತ್ರನವರು ಕಿರಿಯರ ಇಕ್ವಿಕ್ ವಿಭಾಗದಲ್ಲಿ 4 ಬೆಳ್ಳಿ, ಕ್ಲಾಸಿಕ್ ವಿಭಾಗದಲ್ಲಿ 4 ಬೆಳ್ಳಿ ಮತ್ತು ಬೆಂಚ್ ಪ್ರೆಸ್ನಲ್ಲಿ 2 ಬೆಳ್ಳಿಯ ಪದಕಗಳನ್ನು ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕೂಟದಲ್ಲಿ ಭಾಗವಹಿಸುವುದು ಖುಷಿಯ ವಿಚಾರ. ಚಿನ್ನದ ಪದಕಗಳನ್ನು ಪಡೆದು ಭಾರತದ ಬಾವುಟವನ್ನು ಹಿಡಿಯುವುದು ನಮ್ಮ ಪಾಲಿಗೆ ಹೆಮ್ಮೆ ಮತ್ತು ಅಪೂರ್ವ ಕ್ಷಣ. ಕಳೆದ ಬಾರಿ ಬೆಳ್ಳಿಯ ಪದಕಗಳನ್ನು ಪಡೆದಿದ್ದ ಕೋಚ್ ಪ್ರದೀಪ್ ಆಚಾರ್ಯ ಅವರ ಮಾರ್ಗದರ್ಶನದಲ್ಲಿ ಮತ್ತು ಲಾಕ್ಡೌನ್ ಸಂದರ್ಭದಲ್ಲೂ ಕಠಿಣ ಅಭ್ಯಾಸ ಮಾಡಿರುವುದರಿಂದ 6 ಚಿನ್ನದ ಪದಕಗಳನ್ನು ಗೆಲ್ಲುವುದು ಸಾಧ್ಯವಾಯಿತು. ಇದಕ್ಕೆ ಪತಿ ವಾಸುದೇವ್ ಭಟ್ ಅವರ ಪ್ರೋತ್ಸಾಹ ಕಾರಣ ಎಂದು ದೀಪಾ ಕೆಎಸ್ ಅವರು ತಿಳಿಸಿದರು. ಡಿಸೆಂಬರ್ 24ರಿಂದ 31ರವರೆಗೆ ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ನಲ್ಲಿ 76 kg ವಿಭಾಗದ ಮಾಸ್ಟರ್ ವಿಭಾಗದಲ್ಲಿ ನಾನು ಒಟ್ಟಿಗೆ 6 ಚಿನ್ನದ ಪದಕವನ್ನು ಪಡೆದಿದ್ದೆ. ಇದರಲ್ಲಿ ಎಷ್ಟು ರಾಷ್ಟ್ರಗಳು ಭಾಗವಹಿಸಿವೆ? ಟೋಟಲಿ 14 ರಾಷ್ಟ್ರಗಳು ಭಾಗವಹಿಸಿದ್ದಾರೆ. ಹೇಗೆ ಆಯಿತು ಅನುಭವ? ನಮಗೆ ಅನುಭವ ಅಂತ ಹೇಳಿದರೆ ನಾವು ಈಗಿನ ಕಾಂಪಿಟೇಷನ್ ಅದರಲ್ಲೇ ಇರ್ತೇವೆ, ಹಾಗಾಗಿ ಬೇರೆ ಯಾವುದು ನಮಗೆ ಗಮನಕ್ಕೆ ಬರಲಿಲ್ಲ. ಆದರೆ ನಮಗೆ ಅಲ್ಲಿ ತುಂಬ ಒಳ್ಳೆಯದಾಗಿ ಆಯೋಜಿಸಿದ್ರು ಕಾಂಪಿಟೇಷನೆಲ್ಲ. ನಮಗೆಲ್ಲ ಅದರಿಂದಾಗಿ ನಮಗೆ ಒಳ್ಳೆಯ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆಯಿತು. ನಂದು ಕೋಚು ಅವರು ಸಹ ಪವರ್ ಲಿಫ್ಟಿಂಗಲ್ಲಿ ಇದ್ದಾರೆ, ಪ್ರದೀಪ್ ಆಚಾರ್ಯ ಅಂತ ಹೇಳಿ ಸೀನಿಯರ್ ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅವರು ಒಂದು ಸ್ವತಃ ಕೋಚ್ ಆಗಿದ್ದರಿಂದ ಪವರ್ ಲಿಫ್ಟಿಂಗ್ ಆಗಿ ಮಾಡಿದ್ರಿಂದ ನಮಗೆ ಸಹ ಒಳ್ಳೆಯ ರೀತಿಯಲ್ಲಿ ಪವರ್ ಲಿಫ್ಟಿಂಗ್ ಬಗ್ಗೆ ಹೇಗೆ ಮಾಡಿದರೆ ನಮಗೆ ಇಂಪ್ರೂವ್ಮೆಂಟ್ ಆಗ್ತದೆ, ಹಾಗೆ ಅವರು 5ನೇ ಬಾರಿಗೆ ಕೂಟದಲ್ಲಿ ಭಾಗವಹಿಸಿದೆ. ಪದಕದ ನಿರೀಕ್ಷೆಯಲ್ಲಿದೆ. ಇನ್ನು ಹೆಚ್ಚಿನ ಅಂತಾರಾಷ್ಟ್ರೀಯ ಕೂಟಗಳಲ್ಲಿ ಪಾಲ್ಗೊಳ್ಳುವುದು, ಹೆಚ್ಚು ಪದಕಗಳನ್ನು ಗಳಿಸುವುದು ನನ್ನ ಗುರಿ ಎಂದು ವೆನಿಜಿಯಾ ಕಾರ್ಲೋಸು ಹೇಳಿದರು. Participated in the Asian Powerlifting Championship which was held in Turkey. I secured 4 golds in the Asian Equipped Powerlifting Championship, 4 golds in the Asian Powerlifting Classic Championship, 1 silver in the Classic Bench Press Championship and 1 silver in the Classic Equipped Bench Press Championship, and also got the second runners up in the 69 category juniors. I felt very good, very overwhelmed as I got to participate in the event, and this is my 5th international as of now, and looking forward to participate in more events in the future. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕೂಟದಲ್ಲಿ ಭಾಗವಹಿಸಿದ್ದೆ. ಹಿರಿಯ ಸ್ಪರ್ಧಾಳುಗಳು ನನ್ನ ತಂಡದಲ್ಲಿದ್ದರು. ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಅನುಭವ ಸಿಕ್ಕಿದೆ ಎಂದು ದೀಪಿಕಾ ಜಯಪುತ್ರನ್ ಅನುಭವ ಹಂಚಿಕೊಂಡರು. In Equipped Powerlifting Championship and 4 in Classic Powerlifting Championship and 1 silver in Bench Press Championship and in Classic Bench Press Championship. And my experience was too good because this is my first Asian event and my first internationals, and I got to participate with these 2 young ladies here. So my experience was good, and the organizers had organized the event very well, and my team was, the Indian team was very good. Yes, that was my experience. ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕುಮಾರ್ ಕುದ್ರೋಳಿ, ಕೋಚ್ ಪ್ರದೀಪ್ ಕುಮಾರ್ ಆಚಾರ್ಯ, ವಿನ್ಸೆಂಟ್ ಕಾರ್ಲೋಸ್, ಕುಂಜತೋಡಿ ವಾಸುದೇವ್ ಭಟ್ ಕದ್ರಿ,
ಪವರ್ ಲಿಫ್ಟರ್ ಗೀತಾಬಾಯ್, ಪತ್ರಕರ್ತರ ಸಂಘದ ಛಲ ಕೇಂದ್ರ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ, ಕದ್ರಿ ಯಕ್ಷಗೂಟದ ಸಂಚಾಲಕ ರಾಮಚಂದ್ರ ಭಟ್ ಎಲ್ಲೂರು ಹಾಜರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874